ಅವರಿಬ್ಬರದ್ದು ಧರ್ಮ ಬೇರೆಯಾದರೂ ಕೂಡ ಅದರ ಸಂಕೋಲೆಯನ್ನ ಮೀರಿ ಪ್ರೀತಿಸಿ ಮದುವೆ ಆಗಿದ್ರು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು. ಹೋಗ್ತಾ ಹೋಗ್ತಾ ಗಂಡನಿಗೆ ಹೆಂಡತಿ ಮೇಲೆ ಅನುಮಾನ ಕಾಯಿಲೆ ಶುರುವಾಯಿತು. ಇದು ಹೆಂಡತಿಯ ಕೊಲೆಯಲ್ಲಿ ಅಂತ್ಯವಾಗಿದೆ. ಡ್ರೈವರ್ ಆಗಿದ್ದ ಬಾಲು ಎಂಬಾತ ಇದೇ ಗ್ರಾಮದ ಅನ್ಯ ಕೋಮಿನ ದಿಲ್ಶಾತ್ಳನ್ನ 4 ವರ್ಷದ ಹಿಂದೆ ಪ್ರೀತಿಸಿ ಪೋಷಕರ ವಿರೋಧದ ನಡುವೆ ಅಂತರ್ಧರ್ಮೀಯ ವಿವಾಹವಾಗಿದ್ದ. ದಿಲ್ಶಾತ್ ತನ್ನ ಹೆಸರನ್ನ ಬಳಿಕ ಕವಿತಾ ಅಂತ ಬದಲಿಸಿಕೊಂಡಿದ್ಲು. ದಂಪತಿಗೆ 2 ಹೆಣ್ಣು ಮಕ್ಕಳಿವೆ. ಇತ್ತೀಚೆಗೆ ಬಾಲುಗೆ ಹೆಂಡತಿ ದಿಲ್ಶಾತ್ ಅಲಿಯಾಸ್ ಕವಿತಾಳ ಮೇಲೆ ಅನುಮಾನ ಶುರುವಾಗಿತ್ತು. ಯಾರ ಜೊತೆಯೋ ಹೆಂಡತಿ ಸಲುಗೆಯಿಂದ ಇದ್ದಾಳೆ, ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತ ಪದೇ ಪದೇ ಜಗಳ ಮಾಡ್ತಾ ಇದ್ದು ಪ್ರೀತಿಸಿ ವರಿಸಿದವಳನ್ನೇ ಬಾಲು ಕೊಲೆ ಮಾಡಿದ್ದಾನೆ. ಮನೆಯಲ್ಲಿದ್ದ ರಾಡ್ನಿಂದ ಹೆಂಡತಿ ತಲೆಗೆ ಬಲವಾಗಿ ಹೊಡೆದಿದ್ದು ಆಕೆಗೆ ತೀವ್ರ ರಕ್ತಸ್ರಾವವಾಗಿದೆ. ಕೊನೆಗೆ ಬಾಲು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ದಿಲ್ಶಾತ್ ಸಾವನ್ನಪ್ಪಿದ್ದಾಳೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಬಾಲು ಬಂಧನ ಮಾಡಲಾಗಿದೆ. ಹೀಗಾಗಿ ತಾಯಿ ಸಾವಿನ ಮನೆ ಸೇರಿದ್ರೆ ಅಪ್ಪ ಪೊಲೀಸರ ಅತಿಥಿಯಾಗಿ ಜೈಲು ಪಾಲಾಗಿದ್ದಾನೆ. ಇದರಿಂದ ಪ್ರಪಂಚದ ಪರಿವೇ ಇಲ್ಲದ ಇಬ್ರು ಮುದ್ದು ಕಂದಮಗಳು ತಬ್ಬಲಿಗಳಾಗಿರೋದು ಮಾತ್ರ ದುರಂತ.